ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಉದ್ದಟತನ ತೋರಿದ ವಕೀಲ ರಾಕೇಶ್ ಕಿಶೋರ್ನನ್ನ ದಿಲ್ಲಿಯಲ್ಲಿ ವಕೀಲ ವೃತ್ತಿಯನ್ನು ಮಾಡದಂತೆ ಅಮಾನತುಗೊಳಿಸಿದೆ. ಯಮುನಾ ನದಿಗೆ ಎದುರಿನ ಮಯೂರ್ ವಿಹಾರ್ ರಿವರ್ ವ್ಯೂ ಅಪಾರ್ಟ್ಮೆಂಟ್ ನಿವಾಸಿ ರಘುರಾಜ್ ಕಿಶೋರ್ ಮಗ ರಾಕೇಶ್ ಕಿಶೋರ್ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಸದಸ್ಯರು. ಅವರು ಸುಪ್ರೀಂ ಕೋರ್ಟ್ನಲ್ಲಿ ಸಿಜೆ ಅವರತ್ತ ತಮ್ಮ ಸ್ಪೋರ್ಟ್ಸ್ ಶೂ ಎಸೆದಿದ್ದಾರೆ. ಆರ್ಎಸ್ಎಸ್ ನಂಟಿನ ಕುಟುಂಬ ಎಂದು ಹೇಳಲಾಗಿದೆ. 1961ರ ಅಡ್ವೊಕೇಟ್ ಕಾಯ್ದೆಯಂತೆ ವಕೀಲರು ಗಣ್ಯತೆಯಿಂದ ನಡೆದುಕೊಳ್ಳಬೇಕು, ಸ್ವಾಭಿಮಾನ ಕಾಪಾಡಬೇಕು. ಅದನ್ನೆಲ್ಲ ಮುರಿದಿದ್ದೀರಿ ಎಂದು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ತಕ್ಷಣದಿಂದ ಜಾರಿಗೆ ಬರುವಂತೆ ಅಮಾನತು ಮಾಡಿದೆ. ಇದರ ನಡುವೆ ತಪ್ಪಿತಸ್ಥ ಸನಾತನಿ ವಕೀಲರ ವಿರುದ್ಧ ಪೊಲೀಸ್ ತನಿಖೆಯೂ ನಡೆದಿದೆ. Friends Winner and Ply, Industrial Area, Baikampadi, Mangaluru.